ನಮಸ್ಕಾರ ಬಂಧುಗಳೇ, ಇದು ಭಾರತೀಯ ಅಂಚೆ ಇಲಾಖೆ ಪ್ರಕಟಣೆ. ಮತ್ತೆ ಬಂದಿದೆ ಸವರಿನ್ ಗೋಲ್ಡ್ ಬಾಂಡ್. ಇದು ಭಾರತ ಸರ್ಕಾರದ ವಿಶೇಷ ಉಳಿತಾಯ ಯೋಜನೆ, ಅತಿ ಹೆಚ್ಚು ಲಾಭದಾಯಕ ಮತ್ತು ಭದ್ರತೆ ಯೋಜನೆ. ಪ್ರಸ್ತುತ ಫೆಬ್ರವರಿ ತಿಂಗಳು 12 ತಾರೀಕಿನಿಂದ 16 ತಾರೀಕಿನವರೆಗೆ ಮಾತ್ರ ನಿಮ್ಮ ಸಮೀಪದ ಅಂಚೆ ಕಚೇರಿಯಲ್ಲಿ ಈ ಸವರಿನ್ ಗೋಲ್ಡ್ ಬಾಂಡನ್ನು ಪಡೆಯುವಂಥ ಅವಕಾಶ ಮತ್ತೆ ನಿಮಗೆ ಸಿಗುವುದಿಲ್ಲ. ಫೆಬ್ರವರಿ ತಿಂಗಳ 12 ತಾರೀಕಿನ ಸಮಯದಲ್ಲಿ RBI ನಿಗದಿಪಡಿಸಿದ ಚಿನ್ನದ ಬೆಲೆಯಲ್ಲಿ ನೀವು ಚಿನ್ನದ ಬಾಂಡನ್ನು ಖರೀದಿಸಿದರೆ ಈ ಉಳಿತಾಯ ಯೋಜನೆಯ ಅವಧಿ 8 ವರ್ಷ ಆಗಿರ್ತದೆ. 5 ವರ್ಷ ಲಾಕಿಂಗ್ ಪೀರಿಯಡ್ ಕಳೆದ ಬಳಿಕ ಅಗತ್ಯವಿದ್ದಲ್ಲಿ ಇದನ್ನು ಹಿಂಪಡೆಯುವಂಥ ಅವಕಾಶ ಇದೆ. ಆ ಸಮಯದ ಚಿನ್ನದ ಬೆಲೆ ಎಷ್ಟಿರ್ತದೋ ಅಷ್ಟು ಚಿನ್ನದ ಬೆಲೆ ನಿಮಗೆ ಸಿಗ್ತದೆ. ಮಾತ್ರವಲ್ಲ, ನೀವು ಹೂಡಿಕೆ ಮಾಡಿದ ಆ ಹಣದ ಮೇಲೆ ಭಾರತ ಸರ್ಕಾರ 2.5% ಬಡ್ಡಿಯನ್ನು ಕೂಡ ನಿಮಗೆ ನೀಡ್ತದೆ. ಸರಿಯಾಗಿ ಗಮನಿಸಿ, 2015ರಲ್ಲಿ 2634 ರೂಪಾಯಿ ಇದ್ದಂಥ ಚಿನ್ನದ ಬೆಲೆ 8 ವರ್ಷಗಳ ಬಳಿಕ 2023ಕ್ಕೆ 6199ರಷ್ಟು ಗಣನೀಯ ಏರಿಕೆ ಆಗಿದೆ. ಆವಾಗ ಗೋಲ್ಡ್ ಬಾಂಡ್ ಪಡೆದವರಿಗೆ ಅವರ ಹೂಡಿಕೆಯ ಮೇಲೆ ಸರಾಸರಿ 14%ದಷ್ಟು ಲಾಭಾಂಶ ಪ್ರಾಪ್ತಿಯಾಗಿದೆ. ಒಂದು ವ್ಯಕ್ತಿಗೆ 1 ಗ್ರಾಮ್ನಷ್ಟು ಚಿನ್ನದ ಬಾಂಡನ್ನು ಪಡೆಯುವಂಥ ಅವಕಾಶ ಇದೆ. ಗರಿಷ್ಠ 4 kgಯಷ್ಟು ಚಿನ್ನದ ಬಾಂಡನ್ನ ಪಡೆದುಕೊಳ್ಳುವಂಥ ಅವಕಾಶ ಇದೆ. ಸಂಘ ಸಂಸ್ಥೆಗೆ, ಟ್ರಸ್ಟಿಗೆ ವಾರ್ಷಿಕವಾಗಿ ಸರಾಸರಿ 20 kgಯಷ್ಟು ಚಿನ್ನದ ಬಾಂಡನ್ನು ಪಡ್ಕೊಳ್ಳುವಂಥ ಅವಕಾಶ ಇದೆ. ದಯವಿಟ್ಟು ಗಮನಿಸಿ, ಈ ಒಂದು ಗೋಲ್ಡ್ ಬಾಂಡನ್ನು ಪಡ್ಕೊಳ್ಳುವುದಕ್ಕೆ ನೀವು ಕೊಡಬೇಕಾಗಿರುವಂಥ ದಾಖಲೆಗಳು ಯಾವುದಂತ ಕೇಳಿದರೆ, ನಿಮ್ಮ ವಿಶೇಷವಾದಂತಹ ಅಡ್ರೆಸ್ ಪ್ರೂಫ್ ಏನಿದೆ ಅದನ್ನು ಇರುವಂಥ ಒಂದು ದಾಖಲೆಯ ಪ್ರತಿಗಳನ್ನು ಕೊಡಬೇಕು. ವಿಳಾಸದ ದಾಖಲೆಯ ಪ್ರತಿಯನ್ನು ಕೊಡಬೇಕು ಮತ್ತು ಪಾನ್ ಕಾರ್ಡ್ನ ಜೆರಾಕ್ಸ್ ಪ್ರತಿಯನ್ನು ಕೊಡಬೇಕು. ಬ್ಯಾಂಕ್ ಪಾಸ್ಬುಕ್ನ ಮುಖಪುಟದ ಪ್ರತಿಯನ್ನು ನೀವು ಒದಗಿಸಬೇಕು ನಿಮ್ಮ ಸಮೀಪದ ಅಂಚೆ ಕಚೇರಿಗೆ. ಅಷ್ಟು ಮಾತ್ರವಲ್ಲ, ಈ ಗೋಲ್ಡ್ ಬಾಂಡನ್ನು ಅಗತ್ಯ ಬಿದ್ದಲ್ಲಿ ಅಡವಿಟ್ಟು ಲೋನನ್ನು ಪಡೆಯುವಂಥ ಒಂದು ಸಾಧ್ಯತೆ ಕೂಡ ಇದೆ. ಆದ್ದರಿಂದ ದಯವಿಟ್ಟು ನೀವು ಈ ಗೋಲ್ಡ್ ಬಾಂಡ್ನಲ್ಲಿ ನೀವು ಹಣವನ್ನು ತೊಡಗಿಸಿಕೊಳ್ಳಿ. ಏನು ಲಾಭ ಅಂತ ಕೇಳಿದರೆ, ಒಂದು ಗಮನಿಸಬೇಕು, ನಾವು ಚಿನ್ನಾಭರಣವನ್ನು ಖರೀದಿ ಮಾಡಿದರೆ ಒಂದಷ್ಟು ವರ್ಷಗಳ ಬಳಿಕ ಪ್ಯಾಟರ್ನ್ ಚೇಂಜ್ ಆಗ್ತದೆ. ಆಗಿನ ಪ್ಯಾಟರ್ನ್ ನಮಗೆ ಅನುಕೂಲ ಆಗುವುದಿಲ್ಲ ಅಂತಾದರೆ ಅದನ್ನು ಕರಗಿಸಿ ಪ್ಯಾಟರ್ನ್ ಬದಲಿಸುವಾಗ ನಮಗೆ ತ್ಯಾಮಾನಿನ ನಷ್ಟ ಬರ್ತದೆ. ಅಷ್ಟು ಮಾತ್ರವಲ್ಲ, ಚಿನ್ನಾಭರಣವನ್ನು ಖರೀದಿಸಿದರೆ ಕಳ್ಳಕಾಕರ ಭಯ. ಅದಕ್ಕಾಗಿ ನಾವು ಲಾಕರ್ನಲ್ಲಿ ಚಿನ್ನಾಭರಣಗಳನ್ನು ಇಡ್ತೇವೆ. ಆವಾಗ ಲಾಕರಿಗೆ ಹಣ ಕೊಡುವಂಥ ಒಂದು ಅವಶ್ಯಕತೆ ಇದೆ. ಆದರೆ ಗೋಲ್ಡ್ ಬಾಂಡನ್ನು ಖರೀದಿಸಿದರೆ ನಿಮಗೆ ಭದ್ರತೆ ಕೂಡ ಇದೆ, ಅತಿ ಹೆಚ್ಚು ಲಾಭ ಕೂಡ ನಿಮಗೆ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಅತಿ ಶೀಘ್ರದಲ್ಲಿ ತ್ವರೆ ಮಾಡಿ ಸಮೀಪದ ಅಂಚೆ ಕಚೇರಿಯಲ್ಲಿ ನಿಮ್ಮ ಗೋಲ್ಡ್ ಬಾಂಡನ್ನು ನೀವು ಪಡ್ಕೊಳ್ಳಿ. ಫೆಬ್ರವರಿ ತಿಂಗಳಿನ 12 ತಾರೀಕಿನಿಂದ 16 ತಾರೀಕಿನವರೆಗೆ 5 ದಿವಸಗಳ ವರೆಗೆ ಮಾತ್ರ ನಿಮಗೆ ಅವಕಾಶ. ಸಂಪರ್ಕಕ್ಕಾಗಿ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಈ ಕೆಳಗೆ ಸ್ಕ್ರೀನ್ನಲ್ಲಿ ಒಂದಷ್ಟು ಸಂಪರ್ಕ ಸಂಖ್ಯೆಯನ್ನು ಕೊಟ್ಟಿದ್ದೇವೆ, ಅದನ್ನು ನೀವು ಸಂಪರ್ಕ ಮಾಡಬಹುದಂತ ಹೇಳ್ಕೊಳ್ಳುತ್ತಾ, ನಾನಂತೂ ಗೋಲ್ಡ್ ಬಾಂಡನ್ನು ಖರೀದಿಸ್ತೇನೆ, ನೀವು ಕೂಡ ಖರೀದಿಸಿ. ನಮಸ್ಕಾರ.